ಈ ಕಾರ್ಯಕ್ರಮದ ಮಹಾಪ್ರಾಯೋಜಕರು ಉಲ್ಲಾಸ್ ಅಗರಬತ್ತಿ. ಇನ್ನು ಸಾಧಾರಣ ಅಗರಬತ್ತಿ ಅಲ್ಲ, ಉಲ್ಲಾಸ್ ತನ್ನಿರಿ. ಸಹ ಪ್ರಾಯೋಜಕರು ದಿಶಾ ಸರ್ಜಿಕಲ್ ಮತ್ತು ಲೈಫ್ ಗೆ ಸಂತೋಷ್ ಬಾಯ್ಲ್ಡ್ ರೈಸ್. ಬಾರಯ್ಯ ಮನೆಗೆ ಸೂರ್ಯನಾರಾಯಣನೇ, ಸ್ವಾಮಿ ಬಾರಯ್ಯ ಮನೆಗೆ ಸೂರ್ಯನಾರಾಯಣನೇ. ಭಕ್ತಿ ಪೂಜೆ ಸಲ್ಲಿಸುವೆ ನಿನಗೆ ದೇವನೇ, ಭಕ್ತಿ ಪೂಜೆ ಸಲ್ಲಿಸುವೆ ನಿನಗೆ ದೇವನೇ. ಓಂ ಭೂರ್ಭುವಸ್ವಃ ತತ್ಸವಿತುರ್ವರೆಣ್ಯಂ ಭರ್ಗೋ ದೇವಸ್ಯ ಧೀಮಹಿ ಧಿಯೋ ಯೋನಃ ಪ್ರಚೋದಯಾತ್. ಸೂರ್ಯನನ್ನ ಸ್ತುತಿಸುವ ವಿಶ್ವಾಮೃತ ಕೃತ ಗಾಯತ್ರಿ ಮಂತ್ರ. ಸ್ವಃ ತತ್ಸವಿತುರ್ವರೆಣ್ಯಂ ಭರ್ಗೋ ದೇವಸ್ಯ ಧೀಮಹಿ ಧಿಯೋ ಯೋನಃ ಪ್ರಚೋದಯಾತ್. ದಕ್ಷಿಣ ಕನ್ನಡ ಜಿಲ್ಲೆಯ ಮರೋಳಿ ಮಾಗಣೆಯ 10 ಸಮಸ್ತರು ಆರಾಧಿಸಿಕೊಂಡು ಬರುತ್ತಿರುವ ಶ್ರೀ ಸೂರ್ಯನಾರಾಯಣ ಕ್ಷೇತ್ರ. ಈ ಕ್ಷೇತ್ರವನ್ನು 7 ಗ್ರಾಮಗಳ ಗ್ರಾಮಸ್ಥರು ಆರಾಧಿಸಿಕೊಂಡು ಬರುತ್ತಿರುವುದನ್ನು ಕಾಣಬಹುದು. 7 ಗ್ರಾಮಗಳಾದ ಮರೋಳಿ, ಕಂಕನಾಡಿ, ಪದವು, ಅಳಪೆ, ಕಣ್ಣೂರು, ಬಜಾಲ್ ಮತ್ತು ಜಪ್ಪಿನಮೊಗರು. ರಥ ಸಪ್ತಮಿ ರಥ ಸಪ್ತಮಿ ರಥ ಸಪ್ತಮಿ ರಥ ಸಪ್ತಮಿ ಮಾಘ ಶುದ್ಧ ಸಪ್ತಮಿ ದಿನದಿ ರಥ ದೊರೆತ ಶುಭಗಳಿಗೆ ರಥ ಸಪ್ತಮಿ. ಸೂರ್ಯನಾರಾಯಣ ದೇವಾಲಯ 3 ಕಡೆಗಳಲ್ಲಿ ಎತ್ತರದ ಗುಡ್ಡಗಳಿಂದ ಸುತ್ತುವರಿದಿದ್ದು, 3 ಕಡೆಯ ಗುಡ್ಡಗಳಲ್ಲಿ ಎತ್ತರ ಪ್ರದೇಶದಲ್ಲಿಯೇ ನಿರಂತರವಾಗಿ ಹರಿದು ಬರುವ ನೀರಿನ ಮೂಲಗಳಿವೆ. ನೀ ಬರಲು ಭೂಮಿ ಹರುಷದಿ ಹಿಗ್ಗಿ ನಲಿದಿದೆ ಆದಿತ್ಯನೇ, ಹಸಿರು ಹೊಂಬೆಳಕ ಸ್ವಾಗತ ಮಾಡಿ ನಲಿದಿದೆ ದೇವನೇ. ಮಿನ ಮಿನ ಮಂಜು ಕರಗುತ್ತಾ ನಿನ್ನ ಪಾದವ ತೊಳೆಯ ಬಂದಿಹುದು. ಈ ದೇವಸ್ಥಾನದ ಗೋ ಆಶ್ರಮವನ್ನ ನಾವು ನೋಡಬಹುದಾಗಿದೆ. ಪಾದವ ತೊಳೆಯ ಬಂದಿಹುದು, ಪ್ರಕೃತಿಯು ನಮಿಸುತ್ತಿಹುದು. ದೇವಸ್ಥಾನದ ಎದುರು 52 ಅಡಿ ಎತ್ತರದ ಕೊಡಿಮರದ ಧ್ವಜಸ್ತಂಭ ಇದ್ದು, 15 ಅಡಿ ಎತ್ತರದ ದೀಪ, 7 ಕುದುರೆಗಳೊಡನೆ ಕುಳಿತಿರುವ ಅರುಣನ ವಿಗ್ರಹ. ಕಡಲೆಂಬ ಭಕ್ತಿಯೊಳು ಬೆಳಗುತ್ತಾ ಲೋಕವ ಪಾಲಿಸೇ ಬೆಳಕಾಗಿವ. ಬೆಳಗಿನ ವಂದನೆ ಸುಪ್ರಭಾತವು ನಿನಗೆ ಶ್ರೀ ಸೂರ್ಯನಾರಾಯಣ. ಕೃಪಾಕುಸುಮ ಸಂಕಾಶಂ ಕಾಶ್ಯಪೇಯಂ ಮಹದ್ಯುತಂ ತಮೋರಿಂ ಸರ್ವಪಾಪಗ್ನಂ ಪ್ರಣತೋಸ್ಮಿ ದಿವಾಕರಂ. ಇತಿಹಾಸ ಪ್ರಸಿದ್ಧ ಶ್ರೀ ಸೂರ್ಯನಾರಾಯಣ ಕ್ಷೇತ್ರದ ಬಗ್ಗೆ ಬ್ರಹ್ಮಕಲಶ ಆಗಿ ಈಗ ಇದು 7ನೇ ವರ್ಷ ನಡೆಯುತ್ತಾ ಉಂಟು. ಅತಿ ಪುರಾತನ 1200 ವರ್ಷಗಳ ಇತಿಹಾಸವಿರುವ ಈ ಸೂರ್ಯನಾರಾಯಣ ದೇವಸ್ಥಾನವು ಸಾಧಾರಣ ಭಾರತ ದೇಶದಲ್ಲಿ ಅತಿ ವಿರಳ ದೇವಸ್ಥಾನಗಳಲ್ಲಿ ಒಂದು ದೇವಸ್ಥಾನ. ಈ ದೇವಸ್ಥಾನವನ್ನು ಪುನರ್ನಿರ್ಮಾಣ ಮಾಡುವಾಗ ಸಮಸ್ತ 7 ಗ್ರಾಮದ ಭಕ್ತರು ಅಲ್ಲದೆ ಪರವೂರ ಭಕ್ತರೆಲ್ಲರೂ ಸೇರಿಕೊಂಡು ಹೇಗೆ ಸೂರ್ಯನು ಪ್ರಕೃತಿದತ್ತವಾಗಿ ನಮಗೆ ಒಂದು ಆರೋಗ್ಯವನ್ನು ಕೊಡುತ್ತಾನೋ ಅದೇ ನಿಯಮದ ಪ್ರಕಾರ ಈ ದೇವಸ್ಥಾನವನ್ನು ಕೂಡ ನಾವು ಪ್ರಕೃತಿದತ್ತವಾಗಿ ಏನೆಲ್ಲ ಸಿಗ್ತದ ಆ ಸ್ವತ್ತಿನಿಂದಲೇ ಹೇಳುವುದಾದರೆ ಮರ, ಕಲ್ಲು ಮತ್ತು ಪ್ರಕೃತಿಯಿಂದ ಸಿಕ್ಕಿದಂಥ ಇನ್ನಿತರ ವಸ್ತುಗಳನ್ನು ಜೋಡಿಸಿಕೊಂಡು ಯಾವುದೇ ಕಾಂಕ್ರೀಟ್ ಅಥವಾ ಸ್ಟೀಲ್, ಸಿಮೆಂಟ್ ಉಪಯೋಗ ಮಾಡದೆ ಈ ದೇವಸ್ಥಾನ ನಿರ್ಮಾಣ ಮಾಡಬೇಕೆಂಬ ಸದುದ್ದೇಶದಿಂದ ಸೂರ್ಯನಾರಾಯಣ ದೇವರ ಕೃಪೆಯಿಂದ ಈ ದೇವಸ್ಥಾನ ನಿರ್ಮಾಣ ಮಾಡಲಿಕ್ಕೆ ಎಲ್ಲ ಭಕ್ತರ ಸಹಕಾರದಿಂದ ಸಾಧ್ಯವಾಯಿತು. ಇನ್ನು ಮುಂದೆ ಈ ದೇವಸ್ಥಾನದಲ್ಲಿ ಇನ್ನೂ ಹಲವಾರು ಕೆಲಸಗಳು ಆಗಲಿಕ್ಕೆ ಉಂಟು. ಎದುರಿನ ಜಾಗವನ್ನು ಸಾಧಾರಣ ಒಂದು 6 ತಿಂಗಳ ಹಿಂದೆ ರಥೋತ್ಸವಕ್ಕೆ ಬೇಕಾದ ಜಾಗವನ್ನು ಖರೀದಿ ಮಾಡಲು ಅದು ಮಾಡಿ ಆಗಿದೆ. ಸುಮಾರು 1.5 ಕೋಟಿ ವೆಚ್ಚದಲ್ಲಿ ಆ ಜಾಗವನ್ನು ಖರೀದಿ ಮಾಡಿದೆ. ಇನ್ನು 2 ಜಾಗವನ್ನು ನಾವು ಖರೀದಿ ಮಾಡೋದಕ್ಕೆ ಬೇಕಾದ ಮುಂಗಡ ಹಣವನ್ನು ಕೂಡ ಕೊಟ್ಟಿದ್ದೇವೆ. ಅದರಲ್ಲಿ ಇನ್ನು ರಾಜಗೋಪುರ ಬರಲಿಕ್ಕೆ ಉಂಟು, ಅದರ ಬದಿಯಲ್ಲಿ ಯಾಗಶಾಲೆ ಮಾಡಲಿಕ್ಕೆ ಉಂಟು, ಇನ್ನೊಂದು ಯಾತ್ರಿ ನಿವಾಸ ಮಾಡುವ ಉದ್ದೇಶದಿಂದ ಇದನ್ನೆಲ್ಲ ನೀಲನಕಾಶೆಯನ್ನು ಅಭಿವೃದ್ಧಿ ಸಮಿತಿ ವತಿಯಿಂದ ಮಾಡುತ್ತಾ ಇದ್ದೇವೆ. ಅದಲ್ಲದೆ ನಮ್ಮ ಈಗಿನ ಇರುವ ಸೂರ್ಯರಶ್ಮಿ ಕಲ್ಯಾಣ ಮಂಟಪದಲ್ಲಿ ಸಾಧಾರಣವಾಗಿ ಮದುವೆ, ಉಪನಯನ, ಇನ್ನಿತರ ಧಾರ್ಮಿಕ ಕಾರ್ಯಕ್ರಮ ಮತ್ತು ಈ ಕ್ಷೇತ್ರದಿಂದ ಏನು ನಮ್ಮ
ದೇಶಕ್ಕೆ ಒಳಿತಾಗಬೇಕಾ, ನಮ್ಮ ಹಿಂದೂ ಸನಾತನ ಸಂಸ್ಕೃತಿಗೆ ಒಳಿತಾಗಬೇಕಾ ಅಂಥ ಸಂಸ್ಕಾರ ಕೇಂದ್ರವನ್ನು ಕೂಡ ನಾವು ನಡೆಸ್ತಾ ಇದ್ದೇವೆ. ಇನ್ನು ಮುಂದಿನ ಪೀಳಿಗೆಗೆ ನಮ್ಮ ಹಿಂದೂ ಸನಾತನ ಸಂಸ್ಕೃತಿಯ ಬಗ್ಗೆ ತಿಳುವಳಿಕೆ ಕೊಡುವಂಥದ್ದು ಹಾಗೂ ಸನಾತನ ಧರ್ಮವನ್ನು ಪಸರಿಸುವಂಥ ಕೆಲಸವನ್ನು ಈ ಕ್ಷೇತ್ರದಿಂದ ನಾವು ದಿನಂಪ್ರತಿ ಮಾಡ್ತಾ ಇದ್ದೇವೆ. ಈಗಾಗಲೇ ಸುಮಾರು ಆದಿತ್ಯವಾರ ದಿವಸ ಪ್ರತಿನಿತ್ಯ ಸಾಧಾರಣ ಒಂದು 50ರಿಂದ 100 ಮಕ್ಕಳು ಬೆಳಗಿನ ಜಾವ ಸೇರಿಕೊಂಡು ಸೂರ್ಯ ನಮಸ್ಕಾರ ಪೂಜೆ, ಸಂಸ್ಕಾರ, ನಮ್ಮ ಸನಾತನ ಧರ್ಮದ ಏನೇನು ಸಂಸ್ಕಾರ ಉಂಟ ಮಕ್ಕಳಿಗೆ ಕೊಡುವಂಥ ತಿಳುವಳಿಕೆ ಕೊಡುವಂಥ ಪಾಠವು ಈ ಕ್ಷೇತ್ರದಿಂದ ನಡೆಯುತ್ತಾ ಉಂಟು. ಅದಲ್ಲದೆ ಇನ್ನು ಮುಂದಿನ ದಿವಸಗಳಲ್ಲಿ ಇನ್ನೂ ಹೆಚ್ಚಿನ ಜಾಗವನ್ನು ಖರೀದಿ ಮಾಡಿಕೊಂಡು ಈ ಕ್ಷೇತ್ರಕ್ಕೆ ಬರುವಂಥ ಭಕ್ತಾದಿಗಳಿಗೆ ಅನುಕೂಲವಾಗುವಂಥ ಎಲ್ಲ ರೀತಿಯ ಸವಲತ್ತುಗಳು ಮಾಡಿಕೊಡುವಂಥ ಒಂದು ವ್ಯವಸ್ಥೆಯನ್ನು ಮಾಡಬೇಕೆಂಬ ಪೂರ್ಣ ಪ್ರಮಾಣದ ಜವಾಬ್ದಾರಿಯನ್ನು ಆಡಳಿತ ಮಂಡಳಿ ಹಾಗೂ ನಮ್ಮ ಅಭಿವೃದ್ಧಿ ಸಮಿತಿ ಹಮ್ಮಿಕೊಂಡಿದೆ. ಇದಕ್ಕೆ ಎಲ್ಲ ಸೂರ್ಯನಾರಾಯಣ ರಥಕ್ಕೆ ಹೇಗೆ 7 ಕುದುರೆಗಳು ಉಂಟ, ಹಾಗೆ ನಮ್ಮ ಈ ದೇವಸ್ಥಾನಕ್ಕೆ 7 ಗ್ರಾಮಗಳ ಸಹಕಾರ ಹಾಗೂ 7 ಗ್ರಾಮ ಸಮಿತಿಗಳ ಸಹಕಾರ ಹಾಗೂ ಪೂರ್ಣ ಪ್ರಮಾಣದಲ್ಲಿ ಎಲ್ಲ ಸಹೃದಯ ಭಕ್ತರ ಸಹಕಾರವನ್ನು ಇದ್ದಿದ್ದರಿಂದ ಇಷ್ಟೆಲ್ಲ ಕೆಲಸವನ್ನು ಮಾಡಲಿಕ್ಕೆ ನಮಗೆ ಸೂರ್ಯನಾರಾಯಣ ಅವಕಾಶವನ್ನು ಕೊಟ್ಟಿದ್ದಾನೆ. ಅದಲ್ಲದೆ ನಾವು ಏನು ಕೆಲಸ ಮಾಡಿದರೂ, ಏನು ಸಂಕಲ್ಪ ಮಾಡಿಕೊಂಡು ಒಂದು ಹೆಜ್ಜೆ ನಾವು ಮುಂದೆ ಇಟ್ಟರೆ ಅದನ್ನು 10 ಹೆಜ್ಜೆ ಇಡುವಂಥ ಸಹಕಾರವನ್ನು ಹಾಗೂ ಆಶೀರ್ವಾದವನ್ನು ಸೂರ್ಯನಾರಾಯಣ ಹಾಗೂ ಪರಿವಾರ ದೇವತೆಗಳು ಹಾಗೂ ಈ ಕ್ಷೇತ್ರಕ್ಕೆ ಪ್ರಧಾನ ದೈವವಾದ ಕರ್ಮಿಸ್ಥಾನ ವೈದ್ಯನಾಥನು ಕೊಡುತ್ತಾನೆಂಬ ಭರವಸೆ ನಮಗೆ ಹಿಂದಿನಿಂದಲಿತ್ತು, ಈಗಲೂ ಉಂಟು, ಇನ್ನು ಮುಂದೆ ಇರುತ್ತದೆ. ಯಾಕೆಂದರೆ ನಾವು ಈ ಜೀರ್ಣೋದ್ಧಾರ ಕೆಲಸಕ್ಕೆ ಇಳಿಯುವಾಗ ನಮ್ಮದಲ್ಲಿ ಸಾಧಾರಣ ಒಂದು 5 ಲಕ್ಷದ ಒಂದು ಹಣದ ನಮ್ಮ ಒಟ್ಟಿಗೆ ಇರಲಿಲ್ಲ. ಆದರೂ ಇಂಥ ಭವ್ಯವಾದ ಒಂದು 18 ಕೋಟಿಯ ದೇವಸ್ಥಾನ ಮಾಡುವಂಥ ಒಂದು ಯೋಗ ಭಾಗ್ಯವನ್ನು ಆ ಸೂರ್ಯನಾರಾಯಣ ಕರುಣಿಸಂದು ಹೇಳಲಿಕ್ಕೆ ನಿಜವಾಗೂ ನಮಗೆ ಹೆಮ್ಮೆ ಆಗ್ತಾ ಹೋಯ್ತು. ಆದುದರಿಂದ ಇನ್ನು ಮುಂದೆಯೂ ಈ ಕ್ಷೇತ್ರಕ್ಕೆ ಯಾವೆಲ್ಲ ಭಕ್ತರು ಅವರವರ ಕಷ್ಟವನ್ನು ಹೇಳಿಕೊಂಡು ಬರ್ತಾರೋ ಎಲ್ಲ ಅವರವರ ಕಷ್ಟವನ್ನು ನಿವಾರಿಸುವಂಥ ಒಂದು ಶಕ್ತಿಯನ್ನು ಭಗವಂತ ಅವರಿಗೆ ಕೊಡಬೇಕು. ಮತ್ತು ಯಾರೆಲ್ಲ ಏನೇನು ಕೇಳಿಕೊಂಡು ಬರ್ತಾರೋ ಅವರೆಲ್ಲ ಆ ಕಷ್ಟಗಳು ಸುಖಪ್ರದವಾಗಿ ಅವರಿಗೆ ಏನು ಸುಖ, ಶಾಂತಿ, ನೆಮ್ಮದಿ ದೇವರು ಕರುಣಿಸಬೇಕಂತ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಇಚ್ಛೆಪಡ್ತೇನೆ. ಬೆಳಗಿನ ವಂದನೆ ಸುಪ್ರಭಾತವು. ಈ ಕಾರ್ಯಕ್ರಮದ ಮಹಾಪ್ರಾಯೋಜಕರು ಉಲ್ಲಾಸ್ ಅಗರಬತ್ತಿ. ಜಗವನ್ನು ದಿನ ಬೆಳಗುತ್ತಲೇ ಶುಭ ದರ್ಶನದಿ ಪರಿಪಾಲಿಸುವ ಜಗದಾಪಿತನೇ ಜಗವಂದಿತನೇ ಶುಭ ಸುಪ್ರಭಾತವು ಸೂರ್ಯನೇ. ಪೀಠ ಸಹಿತ ಮುಖಮಂಟಪದಲ್ಲಿ ಮಹಾಬಲಿ ಪೀಠದ ಮೇಲೆ ಅಷ್ಟ ದಿಕ್ಪಾಲಕರನ್ನ ಕಾಣಬಹುದು. ಅದರೆದುರು 2 ಕುದುರೆ ಕಂಬಗಳನ್ನ ಕಾಣಬಹುದು. ಕುದುರೆ ಶರಭ ಆನೆ. ಪೂರ್ವದ ಸುತ್ತುಪೌಳಿಯಲ್ಲಿ ವಾರದ ಸ್ವರೂಪದ ಕೆತ್ತನೆ ಕಾಣಬಹುದು. ಸೋಮವಾರದಿಂದ ಭಾನುವಾರದವರೆಗೆ 7 ಕಂಬಗಳ ಇನ್ನೊಂದು ಬದಿಯಲ್ಲಿ ಋತುಗಳ ಸ್ವರೂಪ ಇದೆ. ಅದೇ ಕಂಬದ ಇಕ್ಕೆಲಗಳಲ್ಲಿ 14 ಮನ್ವಂತರಗಳು. ಚಲನ ನೀನೇ ಚೇತನ ಸ್ವಾಮಿ ಆದಿತ್ಯನೇ, ನೀನೆ ಚಲನ ನೀನೇ ಚೇತನ ಸ್ವಾಮಿ ಆದಿತ್ಯನೇ. ಮುಕ್ಕೋಟಿ ಅವತಾರವು ನೀ ಸೂರ್ಯ ದೇವನೇ, ನೀನೆ ಚಲನ ನೀನೇ ಚೇತನ ಸ್ವಾಮಿ ಆದಿತ್ಯನೇ, ನೀನೆ ಚಲನ ನೀನೇ ಚೇತನ ಸ್ವಾಮಿ ಆದಿತ್ಯನೇ. ಹೊರಗಿನ ಸುತ್ತುಪೌಳಿಯಲ್ಲಿ ಪ್ರದಕ್ಷಿಣೆ ರೂಪದಲ್ಲಿ ನೋಡುವುದಾದ್ರೆ 27 ನಕ್ಷತ್ರಗಳ ಸ್ವರೂಪ. ಪ್ರತಿ ಕಂಬದಲ್ಲಿ ನಕ್ಷತ್ರಗಳ ರೂಪ, ಪ್ರಾಣಿ, ಪಕ್ಷಿ, ಗಣ, ಮರ ಅಲ್ಲದೆ ನಕ್ಷತ್ರ ನಾಮಗಳ ಅಕ್ಷರ ಸ್ವರೂಪ ಕಾಣಬಹುದು. 27 ನಕ್ಷತ್ರ ಅಭಿಜಿತ್ ಸೇರಿ 28 ನಕ್ಷತ್ರ ಸ್ವರೂಪಗಳು ದೇವಸ್ಥಾನದ ಹೊರ ಸುತ್ತಿನ 28 ಕಂಬಗಳಲ್ಲಿ ಕಾಣಬಹುದಾಗಿದೆ. ಅರುಣನೆ ನೀನು ಬರಲು ಕೈಲಾಸವೇ ಇಳಿವುದು ಧರೆಯಲ್ಲಿ,
ಬಾರಯ್ಯ ಮನೆಗೆ ಸೂರ್ಯನಾರಾಯಣನೇ, ಸ್ವಾಮಿ ಬಾರಯ್ಯ ಮನೆಗೆ ಸೂರ್ಯನಾರಾಯಣನೇ. ಭಕ್ತಿ ಪೂಜೆ ಸಲ್ಲಿಸುವೆ ನಿನಗೆ ದೇವನೇ, ಭಕ್ತಿ ಪೂಜೆ ಸಲ್ಲಿಸುವೆ ನಿನಗೆ ದೇವನೇ. ಈ ಕಾರ್ಯಕ್ರಮದ ಮಹಾಪ್ರಾಯೋಜಕರು ಉಲ್ಲಾಸ್ ಅಗರಬತ್ತಿ. ಇನ್ನು ಸಾಧಾರಣ ಅಗರಬತ್ತಿ ಅಲ್ಲ, ಉಲ್ಲಾಸ್ ತನ್ನಿರಿ. ಸಹ ಪ್ರಾಯೋಜಕರು ದಿಶಾ ಸರ್ಜಿಕಲ್ ಮತ್ತು ಲೈಫ್ ಕೇರ್. ಸಂತೋಷ್ ಬಾಯ್ಲ್ಡ್ ರೈಸ್. ಬಾರಯ್ಯ ಮನೆಗೆ ಸೂರ್ಯನಾರಾಯಣನೇ, ಸ್ವಾಮಿ ಬಾರಯ್ಯ ಮನೆಗೆ ಸೂರ್ಯನಾರಾಯಣನೇ. ಭಕ್ತಿ ಪೂಜೆ ಸಲ್ಲಿಸುವೆ ನಿನಗೆ ದೇವನೇ, ಭಕ್ತಿ ಪೂಜೆ ಸಲ್ಲಿಸುವೆ ನಿನಗೆ ದೇವನೇ. ಮುಖ್ಯ ದ್ವಾರದ ಎಡದಲ್ಲಿ ಉತ್ತರಾಯಣ ಮತ್ತು ಬಲದಲ್ಲಿ ದಕ್ಷಿಣಾಯಣ ವಿಗ್ರಹಗಳನ್ನ ಕೆತ್ತಲಾಗಿದೆ. ಪ್ರಧಾನ ದ್ವಾರದಲ್ಲಿ ಆಕರ್ಷಕ ಕೀರ್ತಿಮುಖ, ದೇವಸ್ಥಾನದ ಹೆಬ್ಬಾಗಿಲಿನಲ್ಲಿ ದ್ವಾದಶ ಆದಿತ್ಯರ ಕೆತ್ತನೆಯ ಮೂರ್ತಿ. ಮುಖ್ಯ ದ್ವಾರದ ಮೇಲ್ಭಾಗದಲ್ಲಿ ಆಕರ್ಷಕ ಕರ್ಣ ಮುಚ್ಚಿಗೆಯಲ್ಲಿ ನವಗ್ರಹದ ಕೆತ್ತನೆಗಳು. ಸವಿತೃ ತನ್ನ ಹೆಂಡತಿಯ ಶಂಕಿಸಿದ ಜಗದ ಆರಂಭಿಕ ಸತ್ಯ ನ್ಯಾಯದೊಡೆಯನು. ಧರ್ಮದ ಪ್ರಭು ಸ್ವಾಮಿ ಶ್ರೀ ಸೂರ್ಯದೇವನು, ಬ್ರಹ್ಮಾಂಡದೊಡೆಯನು ಕಶ್ಯಪನ ಕುವರನು. ಎಡ ಮತ್ತು ಬಲಭಾಗದ ನವರಂಗದಲ್ಲಿ ದೊಡ್ಡ ಗಾತ್ರದ ತುಳುನಾಡು ಶೈಲಿಯ ಕಂಬಗಳು. 12 ಕಂಬಗಳಲ್ಲಿ 12 ರಾಶಿಗಳಲ್ಲಿ ಆಯಾ ರಾಶಿಗಳ ಅಧಿಪತಿಗಳಾದ ಅಧಿದೇವತೆ, ಪ್ರತ್ಯಧಿದೇವತೆ ಸಹಿತ ಗ್ರಹ ದೇವತೆಗಳನ್ನ ಅಗ್ರಸಭಾದ ಶಿಲಾ ಕಂಬಗಳಲ್ಲಿ ಕೆತ್ತಲಾಗಿದೆ. ಸೂರ್ಯನ ಪ್ರಖರತೆ ಶಾಖತಾಳದ ಸಂಜ್ಞಾ, ತನ್ನ ಛಾಯೆಗೆ ಜೀವವನ್ನೇ ತುಂಬಿಸಿ ಛಾಯೆ ಸೂರ್ಯ ಕೇಳಿರೆ ತಾ ಹೇಳ್ವೆ ಎಂದಳು. ಯಮನು ಮಲತಾಯಿ ನಿಂದೆಯ ಸಹಿಸದೆ ಒದೆಯಲು ಛಾಯೆಯು ಯಮಗೆ ಶಾಪವಿತ್ತಳು. ಕಾಲಲ್ಲಿ ಹುಳು ಬೀಳಲೆಂದು ಶಪಿಸಿ ಬಿಟ್ಟಳು. ಹೇಳುವಿರಾ ನೀವು ನಾನೊಂದು ಕಥೆಯ ಹೇಳುವೆ. ಧ್ಯೇಯ ಸದಾ ಸವಿತರಮಂಡಲ ಮಧ್ಯವರ್ತೆ ನಾರಾಯಣ ಸರಸಿಜಾಸನ ಸಂದಿವಿಷ್ಟಾಃ. ಕೇಯೂರವಾನಮಕರಕುಂಡಲವಾನ್ ಕಿರೀಟೇ ಹಾರಿ ಹಿರಣ್ಮಯ ವಪುಃಧೃತ ಶಂಖಚಕ್ರಃ. ಸಪರಿವಾರ ಸಹಿತನಾಗಿರತಕ್ಕಂತಹ ಕ್ಷೇತ್ರದ ಅಧಿದೇವತೆಯಾಗಿರತಕ್ಕಂತಹ ಶ್ರೀ ಸೂರ್ಯದೇವನ ದಿವ್ಯ ಅಡಿದಾವರೆಗಳಲ್ಲಿ ಶರಣಾಗತಿಯನ್ನು ಹೊಂದಿಕೊಂಡು ಸಕಲ ವಿಘ್ನಗಳ ನಿವಾರಕನು, ವಿಘ್ನಗಳ ಒಡೆಯನಾಗಿರತಕ್ಕಂಥ ಮಹಾಗಣಪತಿ ದೇವನ ಸಕಲ ದುರಿತವನ್ನು ಪರಿಹರಿಸತಕ್ಕಂತಹ ಶ್ರೀ ದುರ್ಗಾದೇವಿಯನ್ನು ಹಾಗೂ ಕ್ಷೇತ್ರದ ಪ್ರಧಾನ ದೈವವಾಗಿರತಕ್ಕಂಥ ವೈದ್ಯನಾಥನನ್ನು ಶಿರಸ ವಂದಿಸಿಕೊಂಡು ಈ ಒಂದು ಸರಿಸುಮಾರು 1200 ವರ್ಷಗಳಷ್ಟು ಗತ ಇತಿಹಾಸನ ಹೊಂದಿತಾ ಇರತಕ್ಕಂತಹ ಈ ಪುಣ್ಯತಮವಾದಂತಹ ಈ ಒಂದು ದೇವಭೂಮಿಯೇ ಮರೋಳಿಯ ಶ್ರೀ ಸೂರ್ಯನಾರಾಯಣ ದೇವಸ್ಥಾನ ಎಂಬುದಾಗಿ. ಈ ಒಂದು ದೇವಸ್ಥಾನದಲ್ಲಿ ಪ್ರಾತಃ ಕಾಲದಲ್ಲಿ 6 ಗಂಟೆಗೆ ಬ್ರಾಹ್ಮಿ ಮುಹೂರ್ತದ ಪೂಜೆಯು, ಮಾಧ್ಯಾಹ್ನ ಕಾಲದಲ್ಲೇ 12 ಗಂಟೆಯಲ್ಲಿಯೂ ಹಾಗೂ ಸಾಯಂಕಾಲ 8 ಗಂಟೆಗೆ ಪೂಜೆ, ತ್ರಿಕಾಲದಲ್ಲಿ ಈ ಒಂದು ಆಲಯದಲ್ಲಿ ಪೂಜಾದಿಗಳು. ವಿಶೇಷವಾಗಿ ಪಂಚಪರ್ವಾದಿಗಳು, ಗಣೇಶ ಚತುರ್ಥಿಯು, ದೀಪಾವಳಿಯು, ಕೃಷ್ಣನ ಅಷ್ಟಮಿಯು, ನವರಾತ್ರಿಯು ಹಾಗೂ ಇಲ್ಲಿಯ ಉತ್ಸವಾದಿಗಳು ಮಾಘ ಮಾಸದ ಶುಕ್ಲ ಪಕ್ಷದ ಚತುರ್ಥಿಯಿಂದ ಪರ್ಯಂತವಾಗಿ ಅಷ್ಟಮಿಯ ಪರ್ಯಂತವಾಗಿ ನಡೆಯತಕ್ಕಂತಹ 5 ದಿವಸದ ಉತ್ಸವಾದಿಗಳು. ಹಾಗೆಯೇ ಈ ಕ್ಷೇತ್ರದಲ್ಲಿ ಪ್ರತಿ ಭಾನುವಾರದಂದು ಸಂತಾನದ ನಿಮಿತ್ತವಾಗಿ ಹಾಗೂ ಶರೀರಕ್ಕೆ ಸಂಬಂಧಪಟ್ಟಿರತಕ್ಕಂತಹ ಮೂಲವ್ಯಾಧಿಗಳ ಸಮಸ್ಯೆಗಳಿರಬಹುದು, ಚರ್ಮವ್ಯಾಧಿಯ ಸಮಸ್ಯೆಗಳಿರಬಹುದು, ಅಥವಾ ಸಂತಾನದ ಪ್ರತಿಬಂಧಕ ದೋಷಾದಿಗಳು, ವಿವಾಹದ ಪ್ರತಿಬಂಧಕ ದೋಷಾದಿಗಳು, ಇನ್ನಿತರ ಯಾವುದೇ ಒಂದು ಈ ಗೃಹ ನಿರ್ಮಾಣಕ್ಕಿರಬಹುದು ಅಥವಾ ಇನ್ನಿತರ ಯಾವುದೇ ಒಂದು ಏನು ಉದ್ದೇಶವನ್ನು ಹೇಳಿಕೊಂಡು ಕ್ಷೇತ್ರಕ್ಕೆ ಭಗವಂತನನ್ನು ಅಡಿದಾವರಿಗಳ ಸಂಪೂರ್ಣ ವಾದ್ಯದಿಂದಲೂ ಕೂಡ ಶರಣಾಗತಿಯನ್ನು ಹೊಂದಿಕೊಂಡು ಬರ್ತಾರೋ, ಎಲ್ಲ ವಿಧವಾಗಿರತಕ್ಕಂತಹ ಕೆಲಸ
ಕಾರ್ಯಾದಿಗಳಲ್ಲಿಯೋ 1 ವಾರ ಅಥವಾ 15 ದಿವಸದ ಒಳಗಡೆಯಾಗಿ ಈ ಒಂದು ಕ್ಷೇತ್ರದಿಂದ ಭಗವದ್ಭಕ್ತರು ಸಂತೃಪ್ತಿಯಿಂದ ತೆರಳುತ್ತಾ ಇದ್ದಾರೆ. ಯಾಕೆ ಆರೋಗ್ಯಂ ಭಾಸ್ಕರಾದಿಚ್ಛೇತ್ ಎಂಬುದಾಗಿ ಸುಭಾಷಿತದಲ್ಲಿ ಆರೋಗ್ಯಕ್ಕೆ ಅಧಿದೇವತೆಯಾಗಿರತಕ್ಕಂಥ ದೇವತೆ ಯಾರು ಅಂತ ಕೇಳಿದರೆ ಅದನ್ನು ಸೂರ್ಯದೇವ ಎಂಬುದಾಗಿ, ಅಂತಹ ಆ ಒಂದು ಸೂರ್ಯದೇವನ ಈ ಒಂದು ಪುಣ್ಯತಮವಾದಂತಹ ಕ್ಷೇತ್ರದಲ್ಲಿ ಆರೋಗ್ಯದ ಸಮಸ್ಯೆ ಅಂದರೆ ವಿಶೇಷವಾಗಿ ಮೂಲವ್ಯಾಧಿಗಳ ಸಮಸ್ಯೆ ಇರಬಹುದು, ಹಾರ್ಟಿನ ಸಮಸ್ಯೆಗಳಿರಬಹುದು, ಗ್ಯಾಸ್ಟ್ರಿಕ್ಕಿನ ಸಮಸ್ಯೆ ಆದಿಗಳಿರಬಹುದು, ವಿಶೇಷವಾಗಿ ತಲೆನೋವು ನರಸಂಬಂಧಿತವಾಗಿರತಕ್ಕಂತಹ ಸಮಸ್ಯೆಗಳಿಗೆ ಈ ಒಂದು ಕ್ಷೇತ್ರದಲ್ಲಿ ನಾಳಿಕೇರದ ಅಭಿಷೇಕಾದಿಗಳು ಹಾಗೂ ಆದಿತ್ಯ ಹೃದಯ ಪಾರಾಯಣಾದಿಗಳು, ಹಾಗೆಯೇ ಸೌರಸೂಕ್ತದ ಅಭಿಷೇಕಾದಿಗಳು, ರುದ್ರಾಭಿಷೇಕ, ಪುರುಷ ಸೂಕ್ತ ಅಭಿಷೇಕಾದಿಗಳು ವಿಶೇಷವಾಗಿ ಪ್ರತಿನಿತ್ಯವೂ ಕೂಡ ಇರ್ತದೆ ಆ ಸೇವಾದಿಗಳು. ವಿಶೇಷವಾಗಿ ಭಾನುವಾರದಲ್ಲಿ ಅದು ವಿಶೇಷಾದಿಗಳು. ಅಂತಹ ಈ ಒಂದು ಪುಣ್ಯತಮವಾದಂತಹ ಕಾಲದಲ್ಲಿ ಭಗವಂತನನ್ನು ಕಾಯ ವಾಚ ಮನಸ ತ್ರಿಕರಣಪೂರ್ವಕವಾಗಿ ವಂದನಾರ್ಪಣೆಗಳನ್ನು ಮಾಡಿಕೊಂಡು, ಹಾಗೆಯೇ ನೀವು ಮಾಡತಕ್ಕಂತಹ ಎಲ್ಲ ವಿಧವಾಗಿರತಕ್ಕಂತಹ ಮಾಧ್ಯಮದ ಎಲ್ಲ ಮಿತ್ರರಿಗೂ ಕೂಡ ಭಗವಂತ ಸಕಾಲದಲ್ಲಿ ಆಯುರಾರೋಗ್ಯ ಭಾಗ್ಯಾದಿಗಳನ್ನು, ಇನ್ನೂ ಹೆಚ್ಚಿನದಾಗಿರತಕ್ಕಂತಹ ಧಾರ್ಮಿಕ ಕ್ಷೇತ್ರಗಳ ಸಂಪೂರ್ಣ ಪರಿಚಯವನ್ನು ಸಮಸ್ತ ನಾಡಿಗೆ ಪರಿಚಯಿಸತಕ್ಕಂತಹ ಸಕಲ ವಿಧವಾಗಿರತಕ್ಕಂಥ ಸೌಭಾಗ್ಯವನ್ನೇ ಶ್ರೀದೇವ ನಿಮ್ಮ ಮಾಧ್ಯಮ ಮಿತ್ರದವರಿಗೂ ಹಾಗೂ ಟಿ ವಿ ಮಾಧ್ಯಮದವರಿಗೂ ಸರ್ವರಿಗೂ ಕೂಡ ಕ್ಷೇಮಾಭಿವೃದ್ಧಿಯನ್ನೇ ಅನುಗ್ರಹಿಸಲಿ ಎಂಬುದಾಗಿ ಶ್ರೀದೇವನ ದಿವ್ಯ ಅಡಿದಾವರೆಗಳಲ್ಲಿ ಮಾಡತಕ್ಕಂತಹ ಪ್ರಾರ್ಥನೆ. ಚಲನ ನೀನೇ ಚೇತನ ಸ್ವಾಮಿ ಆದಿತ್ಯನೇ. ನವರಂಗದ ಮುಚ್ಚಿಗೆ ಮೇಲ್ಭಾಗದಲ್ಲಿ ಹೂವಿನ ಕೆತ್ತನೆ, ತೀರ್ಥಮಂಟಪದ 4 ಕಂಬಗಳಲ್ಲಿ 4 ವೇದಾಂಗಗಳು, ಋಗ್ವೇದ, ಯಜುರ್ವೇದ, ಸಾಮವೇದ, ಅಥರ್ವವೇದ, ಧರ್ಮಾದಿ ಚತುಷ್ಟಯಗಳು, ಧರ್ಮ, ಅರ್ಥ, ಕಾಮ, ಮೋಕ್ಷ. 4 ವೇದಾಂಗಗಳು, ಧನುರ್ವೇದ, ಆಯುರ್ವೇದ, ಸಾಂಗತ್ಯ, ವಿಶ್ವಕರ್ಮ. 4 ಶಾಸ್ತ್ರಗಳು, ಧರ್ಮಶಾಸ್ತ್ರ, ಮೀಮಾಂಸಶಾಸ್ತ್ರ, ನ್ಯಾಯಶಾಸ್ತ್ರ, ಪುರಾಣ ಇವುಗಳನ್ನು ಕಾಣಬಹುದಾಗಿದೆ. ನೀನೆ ಚಲನ ನೀನೇ ಚೇತನ ಸ್ವಾಮಿ ಆದಿತ್ಯನೇ, ನೀನೆ ಚಲನ ನೀನೇ ಚೇತನ ಸ್ವಾಮಿ ಆದಿತ್ಯನೇ. ಶಿವನು ನೀನಂತೆ, ಮುಕ್ಕೋಟಿ ಅವತಾರಿ ಪರಶಿವನು ನೀನಂತೆ, ಮೂಲೋಕದಲ್ಲಿ ಉಳಿವು ನೀನೇ ಆದಿತ್ಯನೇ, ಮೂಲೋಕದಲ್ಲಿ ಉಳಿವು ನೀನೇ ಆದಿತ್ಯನೇ, ಮುಕ್ಕೋಟಿ ಅವತಾರವು ನೀ ಸೂರ್ಯ ದೇವನೇ, ನೀನೆ ಚಲನ ನೀನೇ ಚೇತನ ಸ್ವಾಮಿ ಆದಿತ್ಯನೇ, ನೀನೆ ಚಲನ ನೀನೇ ಚೇತನ ಸ್ವಾಮಿ ಆದಿತ್ಯನೇ. ಗರ್ಭಗುಡಿಯ ದ್ವಾರದ 2 ಬದಿಗಳಲ್ಲಿ ಶ್ರೀ ಸೂರ್ಯನಾರಾಯಣನಿಗೆ ದಂಡಿ ಮತ್ತು ಪಿಂಗಳರೆಂಬ ದ್ವಾರಪಾಲಕರ ವಿಗ್ರಹಗಳು. ಗಜಪೃಷ್ಠಾಕಾರದ ಗಣಪತಿ ಗುಡಿಯಲ್ಲಿ ಮೂಲ ವಿಗ್ರಹದ ಗಣಪತಿ 3.5 ಅಡಿ ಹಾಗೂ 1.25 ಅಡಿ ಎತ್ತರವಿದೆ. ಬೆಳಗಾಯ್ತು ಏಳು ಹೇ ಮುದ್ದು ಬೆನಕ, ಭುವಿಯೆಲ್ಲ ರಂಗಾಯ್ತು ನೀ ಏಳು ಬೆನಕ.
ಬೆಳಗಾಯ್ತು ಏಳು ಹೇ ಮುದ್ದು ಬೆನಕ, ಭುವಿಯೆಲ್ಲ ರಂಗಾಯ್ತು ನೀ ಏಳು ಬೆನಕ. ಅಂಬಾ ಪ್ರಿಯ ತನಯಾದಿ ಪೂಜಿತನೇ, ಮೂಡಣದೆ ರವಿಯದ್ದ ನೀ ಏಳು ಬೆನಕ. ಬೆಳಗಾಯ್ತು ಏಳು ಹೇ ಮುದ್ದು ಬೆನಕ, ಭುವಿಯೆಲ್ಲ ರಂಗಾಯ್ತು ನೀ ಏಳು ಬೆನಕ. ದುರ್ಗೆಯ ಸಾನ್ನಿಧ್ಯವನ್ನ ದರ್ಪಣ ಬಿಂಬದಲ್ಲಿ ಕಾಣಬಹುದಾಗಿದೆ. ದುರ್ಗೆಯ ದರ್ಪಣ ಬಿಂಬದ ಎತ್ತರ 1 ಅಡಿ 3 ಇಂಚು. ದುರ್ಗಾದೇವಿ ಶರಣೆನ್ನುವೆ, ದುರ್ಗಾದೇವಿ ಶರಣೆನ್ನುವೆ, ದುರುಳರಾಳಿ ಎಂದು ನಾ ಬೇಡುವೆ. ದುರ್ಗಾದೇವಿ ಶರಣೆನ್ನುವೆ, ದುರುಳರಾಳಿ ಎಂದು ನಾ ಬೇಡುವೆ. ದುರ್ಗಾದೇವಿ ಶರಣೆನ್ನುವೆ. ಸೂರ್ಯನಾರಾಯಣನು ಆರೋಗ್ಯದಾಯಕನಾಗಿರುವುದರಿಂದ ಆರೋಗ್ಯ, ಸಂತಾನ, ಕೋರ್ಟ್ ವ್ಯಾಜ್ಯಕ್ಕೆ ಸಂಬಂಧಿಸಿದಂತೆ ತೊಂದರೆಗೊಳಗಾದಾಗ ಶ್ರೀದೇವರನ್ನ ಪ್ರಾರ್ಥಿಸಿದರೆ ಹರಕೆ ಫಲಿಸುತ್ತದೆ. ಸೂರ್ಯ ದೇವರಿಗೆ ನಮಸ್ಕಾರ ಪ್ರಿಯವಾದ ಸೇವೆ. ಚರ್ಮ ಸಂಬಂಧಿ ರೋಗಗಳು, ನರರೋಗ, ಉದರಶೂಲೆ ವ್ಯಾಧಿಗಳಿಂದ ಬಳಲುತ್ತಿರುವ ಹಲವಾರು ಭಕ್ತರು ಗುಣಮುಖರಾಗಿರುವ ದೃಷ್ಟಾಂತಗಳಿವೆ. ಮುಖ್ಯವಾಗಿ ಮಾನಸಿಕ ಒತ್ತಡ, ಶಿರೋವೇದನೆಗಳಿಗೆ ಶ್ರೀ ಸೂರ್ಯನಾರಾಯಣ ಆರಾಧನೆ ಪರಿಣಾಮಕಾರಿ ಪರಿಹಾರವಾಗಿದೆ. ಕಳೆದಿಹುದು ಸೂರ್ಯನೇ ಬಾರಯ್ಯ, ದರ್ಶನ ನೀಡಯ್ಯ. ಸುಡು ಬೇಗೆಯಲ್ಲೂ ಸುಡದೆ ಕಾಯುವ ದೇವನೇ, ಗ್ರಹಣದಿ ನೊಂದರು ಮತ್ತೆ ನಗುತ್ತಾ ಬೆಳಕ ತರುವವನೇ. 1200 ವರ್ಷಗಳ ಇತಿಹಾಸವಿರುವ ಈ ದೇವಸ್ಥಾನದಲ್ಲಿ ಮೂಲ ಗರ್ಭಗುಡಿಯಲ್ಲಿ ಸೂರ್ಯನಾರಾಯಣ ದೇವರು ನಿಂತಿರುವ ಭಂಗಿಯಲ್ಲಿ ಕಾಣಬಹುದು. ಸುಡು ಬೇಗೆಯಲ್ಲೂ ಸುಡದೆ ಕಾಯುವ ದೇವನೇ, ಗ್ರಹಣದಿ ನೊಂದರು ಮತ್ತೆ ನಗುತ್ತಾ ಬೆಳಕ ತರುವವನೇ. ಜಗದಿ ನಿತ್ಯ ಆರಂಭ ಚೈತನ್ಯ ತರುವವನೇ, ನಿನ್ನ ಬೇಡಿ ನಿಂತಿಹೆವು ಬಾರಯ್ಯ ಶುಭಕರನೇ. ಸೂರ್ಯ ನಮನ ನಿನಗೆ, ಸೂರ್ಯ ನಮನ ನಿನಗೆ, ಸೂರ್ಯ ನಮನ ನಿನಗೆ, ಸೂರ್ಯ ನಮನ ನಿನಗೆ. ಬಾರಯ್ಯ ಮನೆಗೆ ಸೂರ್ಯನಾರಾಯಣನೇ, ಸ್ವಾಮಿ ಬಾರಯ್ಯ ಮನೆಗೆ ಸೂರ್ಯನಾರಾಯಣನೇ. ಭಕ್ತಿ ಪೂಜೆ ಸಲ್ಲಿಸುವೆ ನಿನಗೆ ದೇವನೇ, ಭಕ್ತಿ ಪೂಜೆ ಸಲ್ಲಿಸುವೆ ನಿನಗೆ ದೇವನೇ. ಈ ಕಾರ್ಯಕ್ರಮದ ಮಹಾಪ್ರಾಯೋಜಕರು ಉಲ್ಲಾಸ್ ಅಗರಬತ್ತಿ. ಇನ್ನು ಸಾಧಾರಣ ಅಗರಬತ್ತಿ ಅಲ್ಲ, ಉಲ್ಲಾಸ್ ತನ್ನಿರಿ. ಸಹ ಪ್ರಾಯೋಜಕರು ದಿಶಾ ಸರ್ಜಿಕಲ್ ಮತ್ತು ಲೈಫ್ ಕೇರ್. ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ಮತ್ತು ಸಂತೋಷ್ ಬಾಯ್ಲ್ಡ್ ರೈಸ್.